ನಾವು ಏನು ಬೇಕಾದ್ರೂ ಮಾಡ್ಬೋದು. ತಗಳು ತಿಂತೀವಿ, ಸತ್ತೋಗಿರೋ ತಿಂತೀವಿ, ಉಪವಾಸ ಮಲಗ್ತೀವಿ, ಬಟ್ಟೆ ಇದ್ರೆ ಓಡಾಡ್ತೀವಿ, ಮಣ್ಣಲ್ಲಿ ಉರುಳು ಸೇವೆ ಮಾಡ್ತೀವಿ. ಅವ್ರ ಆ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನಮ್ಮ ಸೇವೆ ಇಲ್ಲದೇನೆ, ನಮ್ಮ ಆಶ್ರಯ ಇಲ್ಲದೇನೆ ಈ ಭಾರತ ಭೂಮಿಯಲ್ಲಿ ಯಾವುದೇ ಜಾತಿ ಬದುಕೋಕ್ ಸಾಧ್ಯವಿಲ್ಲ. ಪಾವಗಡ ತಾಲೂಕಿನಲ್ಲಿ ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಮಾದಿಗ ಸಮುದಾಯದಲ್ಲಿ ಜಾಗೃತಿ ವಿಚಾರ ಸಂಕಿರಣ ಸಮಾವೇಶ ನಡೆಯಿತು. ಪಾವಗಡದಲ್ಲಿ ಅಂಬೇಡ್ಕರ್ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ಮೂಲಕ ತಮಟೆ ವಾದ್ಯಗಳ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ ಹೊಸ ಭವನದ ಕಡೆ ಸಾಗಿದರು. ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಬೆಂಗಳೂರು ಶ್ರೀ ಎಂ ಶಂಕರಪ್ಪರವರು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1.20 ಲಕ್ಷಕ್ಕೂ ಹೆಚ್ಚು ಮಾದಿಗ ಸಮುದಾಯದವರು ಬಹುಸಂಖ್ಯಾತರಾಗಿರುತ್ತಾರೆ. ಇವರುಗಳ ಮುಖ್ಯ ಕಸಬು ಚರ್ಮಗಾರಿಕೆ, ಪೌರ ಕಾರ್ಮಿಕ ವೃತ್ತಿ ಹಾಗೂ ಕೃಷಿ ಕಾರ್ಮಿಕರಾಗಿ ಜೀವನ ಸಾಗಿಸುತ್ತಿದ್ದಾರೆ. ಈ ಜನಾಂಗ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ರಂಗಗಳಲ್ಲಿ ಹಿಂದುಳಿದವರಾಗಿದ್ದಾರೆ. ಪರಿಶಿಷ್ಟ ಜಾತಿಯ ಮೀಸಲಾತಿಯ ಎಲ್ಲ ಸೌಲಭ್ಯಗಳಿಂದ ವಂಚಿತಗೊಳಿಸಿ 70% ಹೆಚ್ಚು ಮೀಸಲಾತಿ ಸೌಲಭ್ಯಗಳನ್ನು ಅಸ್ಪೃಶ್ಯರಲ್ಲದೆ ಇತರ ಜನಾಂಗದವರು ಪಡೆಯುತ್ತಿದ್ದಾರೆಂದರೆ ಎಂತಹ ಶೋಷಣೀಯ ಸಂಗತಿ. ಪರಿಶಿಷ್ಟ ಜಾತಿಯ ಮೀಸಲಾತಿಯಿಂದ ವಂಚಿತರಾದ ಮಾದಿಗ ಜನಾಂಗವು ಈ ವಂಚನೆಯನ್ನು ಸರಿಪಡಿಸಲು ಜನಸಂಖ್ಯೆ ಆಧಾರಿತ ಮೀಸಲಾತಿಯಿಂದ ಮಾತ್ರ ಸಾಧ್ಯವೆಂದರು. ನನ್ನ ಮಾದಿಗ ಸಮುದಾಯದ ಬಂಧುಗಳೇ, ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಉನ್ನತ ಶಿಕ್ಷಣವನ್ನು ಕೊಡಿಸಿ ನಾವು ಬೇರೆ ಸಮುದಾಯಗಳಿಗಿಂತ ಮುಂದೆ ಹೋಗಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುನ್ನುಗ್ಗಬೇಕು. ನಮ್ಮ ಮಕ್ಕಳನ್ನು ದುಶ್ಚಟಗಳಿಗೆ ಬಲಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸಮುದಾಯದವರಿಗೆ ವಿಷಯವನ್ನು ತಿಳಿಸಿದರು. ಗೌಡ್ರೆ, ರೆಡ್ಡಿಗ್ರೆ, ಲಿಂಗಾಯತ್ರೆ, ಗೊಲ್ರೆ ಎಲ್ಲ ಜಾತಿಯವರಿಗೆ ವಾರ್ನಿಂಗ್ ಕೊಡಬೇಕು. ನಮ್ಮನ್ನು ನೀವು ಗೆಲ್ಲಿಸದೆ ಹೋದ್ರಿ ನಾಳೆ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮನ್ನು ಸೋಲಿಸ್ತೀವಿ, ಜಿಲ್ಲಾ ಪಂಚಾಯತಿಯಲ್ಲಿ ಸೋಲಿಸ್ತೀವಿ, ನಿಮ್ಮ ಮನೆ ಕೂಲಿ ಬರೋದಿಲ್ಲ, ನೀವು ಬಹಿಷ್ಕಾರ ಆಗ್ತೀವಿ ಅಂತ ಕೂಗಾಕ್ರೆ ನಿಮ್ಮನ್ನು ಬಿಟ್ಟು ಅವರು ಏನು ಕೆಲಸನೂ ಮಾಡೋಕ್ಕೆ ಸಾಧ್ಯವಿಲ್ಲ. ನಮ್ಮ ಮೇಲೆ ಅವ್ರ ಆಧಾರ ಹೋಗಿದೆ, ನಾವು ಅವ್ರ ಮೇಲೆ ಇಲ್ಲ, ನಮ್ಮ ಮೇಲೆ ಅವ್ರ ಆಧಾರ. ನಾವು ಏನು ಬೇಕಾದ್ರೂ ಮಾಡ್ಬೋದು. ತಗಳು ತಿಂತೀವಿ, ಸತ್ತೋಗಿರೋ ತಿಂತೀವಿ, ಉಪವಾಸ ಮಲಗ್ತೀವಿ, ಬಟ್ಟೆ ಇದ್ರೆ ಓಡಾಡ್ತೀವಿ, ಮಣ್ಣಲ್ಲಿ ಉರುಳು ಸೇವೆ ಮಾಡ್ತೀವಿ. ಅವ್ರ ಆ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನಮ್ಮ ಸೇವೆ ಇಲ್ಲದೇನೆ, ನಮ್ಮ ಆಶ್ರಯ ಇಲ್ಲದೇನೆ ಈ ಭಾರತ ಭೂಮಿಯಲ್ಲಿ ಯಾವುದೇ ಜಾತಿ ಬದುಕೋಕ್ ಸಾಧ್ಯವಿಲ್ಲ. ಅದು ಅವ್ರಿಗೂ ಗೊತ್ತಿದೆ, ನಿಮಗೆ ಗೊತ್ತಿಲ್ವೇ? ಏನು ಮಾಡೋಣ? ಅದಕ್ಕೋಸ್ಕರಾಗಿ ದಯವಿಟ್ಟು ನಾನು ಇವತ್ತು ಯಾಕೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿದ್ದೆ, 20 ವರ್ಷ RSS ಅಲ್ಲಿದ್ದೆ. ಯಾಕೆ ಅಲ್ಲಿ ಹೋಗಿದ್ದೆ? ಅಲ್ಲಿ ಸಂಸ್ಕಾರ ಕತ್ಕೊಂಡು ಬಂದು ಸಮಾಜಕ್ಕೆ ಕೊಡೋದಕ್ಕೆ ಅಲ್ಲಿ ಹೋಗಿದ್ದೆ. ನಾನು ಇನ್ನೆಲ್ಲಿ ಕೊಡೋದು, ಎಲ್ಲಿ ತಗೊಂಡ್ಬರಲ್ಲ ನಾನು, ಯಾರು ಕೊಡ್ತಾರೆ ನನಗೆ? ಇವೆಲ್ಲ ತಗೊಂಡ್ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ನಾನು ಸ್ವಾಮಿಗೆ ಹೇಳಿದೆ, ನೀನು 20 ಕೋಟಿ ಮಾಡಿದೀಯಾ, ಒಂದು 2-3 ಜನ ಒಂದು 100 ಕೋಟಿ ಮಾಡ್ಕೊಳ್ರಿ, ದೊಡ್ಡ ಒಂದು ಇಂಡಸ್ಟ್ರಿ ಓಪನ್ ಮಾಡ್ರಿ, 100 ಜನಕ್ಕೆ ಕೆಲಸ ಕೊಡ್ರಿ ಅಂತ ಹೇಳಿದೆ. ಒಂದು 4 ಜನ ಸೇರ್ಕೊಳ್ರಿ, 20 ಕೋಟಿ ಹಾಕ್ರಿ, ದೊಡ್ಡ ಇಂಡಸ್ಟ್ರಿ ಮಾಡ್ರಿ, 100 ಜನ ಮಾದಿಗರಿಗೆ ಕೆಲಸ ಕೊಡ್ರಿ. ನೀನು MLA ಅಂದ್ರೆ ಒಬ್ಬನ ಕೆಲಸ ಕೊಡೋಕ್ಕಾಗಲ್ಲ, ಆಗಲ್ಲ, ನಮ್ಮ ಅಪ್ರಾಯಣ ಆಗಲ್ಲ. ನಾನು ಹೇಳಿದೆ, ನಾನು ನಮ್ಮ ಕೈಯಲ್ಲಿ 20 ವರ್ಷ MLA, 4 ವರ್ಷ ಮಂತ್ರಿ, ಇವಾಗ ಮಂತ್ರಿ 3 ವರ್ಷ ಆಗಿದೆ. ಒಂದೇ ಒಂದು ಸೈಟ್ ಕೊಡ್ಸೋಕ್ಕಾಗಲ್ಲ ನಾನು ನಮ್ಮ ಕೈಯಲ್ಲಿ, ಆಗಲ್ಲ. ಇದು ಬೇರೆ ಇದೆ ರಾಜಕೀಯ, ಹಾಗೆ ಬಿಡೋದಿಲ್ಲಪ್ಪ ಅಣ್ಣ. ಇವೆಲ್ಲ ಗೊತ್ತಿರೋದೇನೆ. ನೋವಿದೆ ಪತ್ರಿಕೋದ್ಯಮಿಗಳೇ, ನೋವಿದೆ ನಮಗೆ. ಯಾರಿಗೆ ಹೇಳ್ಕೋಣ? ಇವತ್ತು ಮುಸ್ಲಿಮ್ಸ್ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ನಮ್ಮವ್ರು ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಒಬ್ಬ ಮುಸ್ಲಿಂ ಹೇಳ್ತಾ ಇದ್ದಾರೆ. 1000 ವರ್ಷ ಮುಸ್ಲಿಮರು ಈ ದೇಶವನ್ನು ಆಳಿರ್ತಕ್ಕಂಥ ಮುಸ್ಲಿಮರು ಹೇಳ್ತಾ ಇದ್ದಾರೆ, ನಮ್ಮವ್ರು ಯಾಕ್ರಿ ಪ್ರಧಾನಮಂತ್ರಿ ಆಗಬಾರ್ದಂತ. 5000 ವರ್ಷ ಗುಲಾಮರು, ಅಯ್ಯಯ್ಯೋ, ಏಲೆತ್ತಿದವರು, ಮಣ್ಣೆತ್ತಿರೋರು, ಚಪ್ಪಲಿ ಹೊಲಿದವರು, ಅವ್ರ ಕಾಲಿಗಿನ ಕಸ ಕಾಲಿಗೆ ಆಗಿರ್ತಕ್ಕಂಥ ಮಾದಿಗರು ನಾನು MLA ಆಗಬೇಕಂತ ಆಸೆ ಇದ್ದಿರ್ತಕ್ಕಂಥ ಮಾದಿಗರು. ನಿಮ್ಗೇನು ಮಾಡೋಣಪ್ಪ? ರವಿಶಂಕರ್ ಗುರೂಜಿ ಆಶ್ರಮಕ್ಕೆ, ಆಮೇಲೆ ಬೇರೆ ಬೇರೆ ರಾಘವೇಂದ್ರ ಸ್ವಾಮಿ ಮಠ ಆಶ್ರಮಕ್ಕೆ ಹೋಗಿದ್ದೆ, ಮತ್ತು ಇವರು ರಾಮಕೃಷ್ಣ ಮಠಕ್ಕೆ ಹೋಗಿದ್ದೆ. 100 ಜನ ಮಕ್ಕಳಿದ್ರೆ 95 ಜನ ಮಕ್ಕಳು ಬ್ರಾಹ್ಮಣರು ಆಶ್ರಮಗಳಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆ ಊಟಕ್ಕೆ ಗೊತ್ತಿಲ್ವೋ ಸ್ವಾಮಿ? ಪತ್ರಿಕೋದ್ಯಮಿಗಳೇ, ಆ ಬ್ರಾಹ್ಮಣರಿಗೆ ಊಟ ಅವ್ರು ಯಾರಂತ ಹೇಳಿದ್ರೆ ಎಲ್ಲ MDಗಳು, ಕ್ಲಾಸ್ 1 ಆಫೀಸರ್ಸು, IAS ಆಫೀಸರ್ಸು, ಚೀಫ್ ಸೆಕ್ರೆಟರಿಗಳು, ಜಡ್ಜ್ಗಳ ಮಕ್ಕಳು ಆಶ್ರಮಗಳಲ್ಲಿ ಓದ್ತಾ ಇದ್ದಾರೆ.
ಓಹ್ ಅವ್ರಿಗೇನು ಮಕ್ಕಳ ಮೇಲೆ ಪ್ರೀತಿ ಇಲ್ಲಲ್ಲ, ಅಲ್ಲಿ ಬಿಟ್ಬಿಟ್ಟಾರೆ. ನೀವು ಬಹಳ ಪ್ರೀತಿ ಇದೆಯಲ್ಲ, ಯಾಕಂದರೆ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಪರಕೆ ಎತ್ಕೊಂಬರೋ, ಚೆನ್ಕೆ ಎತ್ಕೊಂಬರೋ, ಮಕ್ಳು ಎತ್ಕೊಂಬರೋ, ಆ ಏಲೆತ್ತೋ, ಆ ಸಗಣಿ ಎತ್ತೋ ಅಂತ ಅದಕ್ಕೆ ಅವನಿಗೆ ಅಡಿಕ್ಟ್ ಮಾಡಿಸೋದು. ಯಾಕಂದರೆ ನೀವು ರಿಟೈರ್ಡ್ ಆದಾಗ ಅವ್ರು ಕಂಟಿನ್ಯೂ ಮಾಡಬೇಕಲ್ಲ. ಅಡಿಕ್ಟ್ ಮಾಡಿಸೋದು ಇದು ಸಾರಾಯಿ ಬ್ರಾಂದಿ ಬೀರು ಅಡಿಕ್ಟ್ ಮಾಡಿಸ್ದಂಗೆ ಅಲ್ಲೇನಮ್ಮ. ಇದು ನಿಮ್ಮ ಕೆಲಸ. ಯಾಕಂದ್ರೆ ವಂಶಪಾರ್ಯದಿಂದ ಬಂದಿರ್ತದಲ್ಲ, ನೀವು ಹೋಗ್ಬಿಟ್ರೆ ಆ ಗೌಡ್ರ ಮನೆ ಕಾಯೋರು ಯಾರು, ಆ ಕೆಲಸ ಮಾಡೋರು ಯಾರು, ಆ ಹೊಲದಲ್ಲಿ ಅವ್ರಿಗೆ ಮನೆಯಲ್ಲಿ ತುಂಬಿಸಿದ್ರೆ ಹೆಂಗೆ ಬಕ್ಕೋದು ಪಾಪ ಅಲ್ಲೇನಪ್ಪ. ಇದು ಗುತ್ತಿಗೆ ತಗೊಂಡ್ಬಿಟ್ಟಿದ್ದೀನಿ. ಇದು ನನ್ನ ಸಮಾಜದಲ್ಲಿ ಆಗ್ತಿರೋದು ಅಲ್ಲೇನಪ್ಪ. ಆಹಾ ಹೇಗಿದ್ದೀರಯ್ಯ. ಅದಕ್ಕೆ ಶಬ್ದ ಮಾಡಬೇಕು. ನಾನು ಹೆಂಗೆ ಕೆಟ್ಟೋಗಿದ್ದೀನಿ ಅಥವಾ ನಾನು ಸುತ್ತೋಗ್ತೀನಿ. ನನ್ನ ಮಗ ಈ ವೃತ್ತಿಗೆ ಬರಬಾರ್ದು. ನನ್ನ ಮಗನ IAS ಮಾಡಿಸ್ಬೇಕು, IPS ಮಾಡಿಸ್ಬೇಕು, KS ಮಾಡಿಸ್ಬೇಕು, ಕನಿಷ್ಠ ಪಕ್ಷ ಮೇಷ್ಟ್ರು ಮಾಡಿಸ್ಬೇಕಂತ ಸಂಕಲ್ಪ ಮಾಡ್ರಯ್ಯ. ನಾವು ಸತ್ತೋಗ್ತೀವಿ, ನನ್ನ ಮಗ ಹಿಂಗೆ ಸಾಯಬಾರ್ದು. ನಮ್ಮ ಕಾಲಕ್ಕೆ ಮುಗ್ದೋಯ್ತು. ಈ ಜೀತ ಪದ್ಧತಿ, ಗುಲಾಮಗಿರಿ ಈ ಕಾಲಕ್ಕೆ ಮುಗ್ದೋಗ್ಬೇಕು. ನನ್ನ ಕಾಲಕ್ಕೆ ಮುಗ್ದೋಗ್ಬೇಕು. ನನ್ನ ಮಕ್ಕಳಿಗೆ ಬರಬಾರ್ದಂತ ಸಂಕಲ್ಪ ಮಾಡ್ರಯ್ಯ. ಏನು ನಿಮ್ಮ ಸಂಕಲ್ಪಗಳೇನು? ಗೌಡ್ರೆ ನೀವು ಇರ್ರಿ, ನಾವು ಗೇದಾಗ್ತೀವಿ. ಮೊನ್ನೆ ಮಾತಾಡ್ತಾ ಇದ್ದೀವಿ ಶಾಸ್ಕರೇ, ಬಲಿಷ್ಠವಾಗಿ 200 kg 300 kg ಎತ್ತೋ ಒಬ್ಬ ಮಾದಿಗನಿದ್ರೆ, 200 kg 300 kg ಎತ್ತೋ ತಾಕತ್ತಿರೋ ಮಾದಿಗನಿದ್ರೆ ಲಾಭ ಯಾರಿಗೆ ಹೇಳೋಣ? ಯಾರಿಗಣ್ಣ ಲಾಭ? ಹಾಂ ಯಾರಿಗಪ್ಪ ಲಾಭ? ಆ ಊರು ಗೌಡ್ನ ಲಾಭ ಅಲ್ಲಪ್ಪ, ದುಡ್ಸ್ಕೊಂಡವ್ನ ಲಾಭ ಅಲ್ವಾ? ಅಲ್ಲೇ ಸಾರ್, ಯಾರಿಗೆ ಲಾಭ? ಅವನಿಗೂ ಲಾಭ. ಮಾದಿಗರಿಗೆ ಏನು ಲಾಭ? ಅದೇ ರೀತಿಯೇ ನೀವೆಲ್ಲ ಆಯ್ಕೆ ಮಾಡಿ MLA ಮಾಡಿ ಕಳಿಸ್ತೀರಿ. ಯಾರಿಗೆ ಲಾಭ ಹೆಚ್ಚಾಗಿ? ಒಂದು ಮನೆ ಕೊಡಿಸ್ತಾರೆ ಇವ್ರ ಕೈಯಲ್ಲಿ, ಅಷ್ಟೇ ಆಗೋದು. ಒಂದು ಲೋನ್ ಕೊಡ್ಬೋದು, ಅಷ್ಟೇ ಆಗೋದು. ಕಾಂಟ್ರಾಕ್ಟ್ ನಿಮ್ಮ ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ. ಕಾಂಟ್ರಾಕ್ಟ್ ಯಾರ ಹತ್ರ ಹೋಗುತ್ತಣ್ಣ? ಕಾಂಟ್ರಾಕ್ಟರ್. ನೀವು ಕಾಂಟ್ರಾಕ್ಟರ್ ಆಗಲ್ಲ. ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಕಟ್ಸಲ್ಲ, ರೋಡ್ಗಳು ನೀವು ಹಾಕ್ಸಲ್ಲ. MLA ಕೋಟ ಅಲ್ಲಿ ಹೋಗ್ತಾ ಇರ್ತದೆ. ಮನೆ ಯಾರೋ ಒಬ್ರು ರೆಡ್ಡಿ ನನ್ನ ಹತ್ರ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು, ಅಕೌಂಟ್ ಬ್ಯಾಂಕ್ ರಿಟೈರ್ಡ್ ಲೋನ್ ತಗೊಂಡಿದ್ದಾರೆ. 55% ಸಬ್ಸಿಡಿ, 75 ಲಕ್ಷ ಸಬ್ಸಿಡಿ ಬಂದಿದೆ ಸರ್. 75 ಲಕ್ಷ. ಅವನು 200 ಕೋಟಿಗಿದ್ದಾನೆ. ಅವನು 200 ಕೋಟಿಗಿದ್ದಾನೆ. 1.5 ಕೋಟಿ ಪಾಲಿಹೌಸ್ ತಗೊಂಡಿದ್ದಾನೆ ಸಾಲ. 70 ಲಕ್ಷ 75 ಲಕ್ಷ ಸಬ್ಸಿಡಿ ಬಂದಿದೆ ಸಾರ್. ಮಾದಿಗರಿ ಸಬ್ಸಿಡಿ 1 ಲಕ್ಷ ಕೊಡೋದು ಅಭಿವೃದ್ಧಿ ನಿಗಮದಲ್ಲಿ, 50,000ನೇ ಕೊಡೋದು. 10,000 ಸಬ್ಸಿಡಿ, 10,000. ಇವ್ರಿಗೊಂದು ಅಭಿವೃದ್ಧಿ ನಿಗಮ ಇದೆ, ಮಾದಿಗರಿಗೆ ಅಭಿವೃದ್ಧಿ ನಿಗಮ ಇದೆ ಅಂತ ಹೇಳಿ. ಎಷ್ಟು ಕೋಟಿ? 5 ಕೋಟಿ ಸಮಯ. ಮಾದಿಗ ಅಭಿವೃದ್ಧಿ ನಿಗಮಕ್ಕೆ 5 ಕೋಟಿ. ಇವರೆಲ್ಲ ಗಲಾಟೆ ಮಾಡಿದ್ರೆ ಇನ್ನೊಂದು 2 ಕೋಟಿ. ಅಲ್ಲಿನೋ ಸ್ಪೃಶ್ಯತೆ, ಅಲ್ಲೇ ಸ್ಪೃಶ್ಯತೆ ಇದೆ. ನಿಮ್ಗೆ ಗೊತ್ತಿಲ್ಲ, ಹೇಳ್ಬಿಡ್ತೀರಾ? ಹೇಳೋಣ, ಆದಿಜಾಂಬ ಅಭಿವೃದ್ಧಿ ನಿಗಮ ಇದೆ, ನೀನು ಹೇಳ್ಬೇಡಣ್ಣ, ಫೋನ್ ಮಾಡಿ. ಏನು ಹೇಳೋದು? ಅಲ್ಲಿ MDಗೆ ಬರೋಣ, ನಾವೇನು ಮಾಡಲಿ, ಅಪ್ಲಿಕೇಶನ್ ಇಷ್ಟಿದೆ, ಇಷ್ಟು ಕೊಡ್ತಾರೆ. ಅಲ್ಲೇ ಸ್ಪೃಶ್ಯತೆ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ, ಮಾದಿಗ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ, 20 ಕೋಟಿ, 30 ಕೋಟಿ. 3% ಇರ್ತಂಥ ಬ್ರಾಹ್ಮಣರಿಗೆ 500 ಕೋಟಿ, 12-13% ಇದ್ದ ಮಾದಿಗರಿಗೆ 25 ಕೋಟಿ. ಕೇಳೋದಕ್ಕೆ MLAಗಳಿಗೆ ಅಧಿಕಾರ ಇಲ್ಲ. ನಾನು ಕೇಳಿದ್ರೆ ಎಲ್ಲ ಟಿಕೆಟ್ ಕೊಡೋದಿಲ್ವೋ? ಅವ್ರಿಗೆ ಭಯ. ಅವರು ಒಂಥರ ತೋಟಿ ಕೆಲಸನೇ, ತಪ್ಪು ತಿಳ್ಕೊಂಬೇಡ್ರಿ. ಯಾಕಂದ್ರೆ ಟಿಕೆಟ್ ಸಿಕ್ಕಲ್ಲ. ಏನು ತಿಮ್ಮರಾಯಪ್ಪನ ಬಹಳ ಮಾತಾಡ್ತಾರೆ, ಮಾತಾಡೋದಕ್ಕಲ್ವಾ? ಫಿಲ್ಮು ಸಾಪ್ರಿಗೆ ಕಟ್ ಮಾಡಿದ್ದಾರೆ. ಟಕ್ ಕೃಷ್ಣ ಚಕ್ರ ಬಿಟ್ಟಂಗೆ ಬಿಟ್ಟರು ನಮ್ಮ ದೇವೇಗೌಡರು, ಟಕ್ಕ ಜಗಳ ಇರ್ತಾರೆ. B ಫಾರಂ ಕೊಟ್ಟು C ಫಾರಂ. ನನಗೆ 70 ವರ್ಷ ವಯಸ್ಸು, ನನಗೆ 70 ವರ್ಷ ವಯಸ್ಸು. C ಫಾರಂ ಅಂತ ಗೊತ್ತಾಗಿದ್ದು ಮೊನ್ನೆನೇ ಸ್ವಾಮಿ ನನಗೆ, 18ರಲ್ಲಿ.
ಜಿಲ್ಲಾ ಅಧ್ಯಕ್ಷರು ಕಾಮಾದಂ ಸಮಿತಿ ತುಮಕೂರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಶ್ರೀ ವೈ.ಎಚ್. ಹುಚ್ಚಯ್ಯ ಮಾತನಾಡಿ, ಈ ಸಭೆಯು ರಾಜಕೀಯ ಸಭೆಯಲ್ಲ, ನಮ್ಮ ಜನಾಂಗದ ಜಾಗೃತಿ ಮಾಡುವಂತಹ ಸಭೆ. ಅಭಿವೃದ್ಧಿಯ ಜಾಗೃತಿ, ವ್ಯವಸಾಯದ ಕೃಷಿ ಜಾಗೃತಿ ಅಥವಾ ಶಿಕ್ಷಣ ಕ್ಷೇತ್ರ ಜಾಗೃತಿ ಇರಬಹುದು. ರಾಜಕೀಯ ಜಾಗೃತಿ, ಮತದಾರರ ಜಾಗೃತಿ ಇರಬಹುದು. ಚರ್ಚೆ ಮಾಡುವುದಕ್ಕೆ ಇಲ್ಲಿ ಅವಕಾಶವಿದೆ. ಈ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಿಗರು ಇದ್ದಾರೆ. ಈ ಕಾರಣಕ್ಕಾಗಿ ಇಲ್ಲಿ ಸ್ವತಂತ್ರ ಬಂದಾಗಿನಿಂದಲೂ ಇಲ್ಲಿಯವರೆಗೂ ಇಲ್ಲಿ ರಾಜಕೀಯ ಮೀಸಲು ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ನಮ್ಮ ಜನಾಂಗ ಹೆಚ್ಚಿಗೆ ಇರುವುದರಿಂದ ಆ ಜನಾಂಗದವರೇ ಅಧಿಕಾರವನ್ನು ಮಾಡಲಿ, ಆ ಜನಾಂಗದವರೇ ಹೆಚ್ಚು ಹೆಚ್ಚು ಅಧಿಕಾರವನ್ನು ಪಡೆದುಕೊಳ್ಳಲಿ ಅಂತ ಇಲ್ಲಿ ಮೀಸಲು ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಎಂದು ನನ್ನ ಅಭಿಪ್ರಾಯ ಎಂದು ತಿಳಿಸಿದರು. ಈ ಸಭೆಯನ್ನು ಕರೆಯೋದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಪ್ರವಾಸ ಮಾಡಿ ಫೋನ್ ಮಾಡಿ ವ್ಯವಸ್ಥೆ ಮಾಡಿ ಈ ಸಭೆಯನ್ನು ಕರೆದಿದೆ. ಇದು ರಾಜಕೀಯ ಸಭೆ ಅಲ್ಲ ಅಂತ ಮೊದಲೇ ಆ ಲೆಕ್ಚರರು ಹೇಳಿದ್ದಾರೆ. ಇದು ನಮ್ಮ ಜನಾಂಗದ ಸಭೆ, ಅದರಲ್ಲೂ ನಮ್ಮ ಜನಾಂಗದ ಜಾಗೃತಿ ಮಾಡುವಂತ ಸಭೆ. ಆದ್ರಿಂದ ಇದು ಬಹಳ ಜವಾಬ್ದಾರಿ ಸಭೆ ಆಗಿರೋದ್ರಿಂದ, ಅತಿ ಪ್ರಮುಖರ ಸಭೆ ಆಗಿರೋದ್ರಿಂದ ನಾವು ಇಲ್ಲಿ ಬಂದು ಟೈಮನ್ನು ವೇಸ್ಟ್ ಮಾಡಕ್ಕಲ್ಲ, ಅಲ್ಲ ಸಂತೆ ರೀತಿಯಲ್ಲಿ ನಡ್ಕೊಳಕ್ಕಲ್ಲ ಈ ಸಭೆ ಕರೆದಿದ್ದು. ಮೊದಲನೇದಾಗಿ ನಾವು 100 ಮೈಲಿಯಿಂದ ಬಂದಿದ್ದೀವಿ. ನಾನು ಗಗನ್ಮಣ್ಣವರು 100 ಮೈಲಿಯಿಂದ ಬಂದಿದ್ದೀವಿ. ಅವರು 175 ಮೈಲಿಯಿಂದ ಬಂದಿದ್ದಾರೆ. ಶಂಕರಣ್ಣವರು ಅವ್ರ ಸ್ನೇಹಿತರು. ಅಭಿವೃದ್ಧಿಯ ಜಾಗೃತಿ ಇರ್ಬೋದು, ವ್ಯವಸಾಯದ ಕೃಷಿ ಕ್ಷೇತ್ರದ ಜಾಗೃತಿ ಇರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದ ಜಾಗೃತಿ ಇರ್ಬೋದು, ಅಥವಾ ರಾಜಕೀಯ ಜಾಗೃತಿ ಇರ್ಬೋದು, ಮತದಾರರ ಜಾಗೃತಿ ಇರ್ಬೋದು, ಒಟ್ಟಾರೆ ನಾವೆಲ್ಲ ಒಗ್ಗಟ್ಟಾಗುವಂತ ಜಾಗೃತಿ ಇರ್ಬೋದು. ಈ ರೀತಿಯಾದಂಥ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯ ಜಾಗೃತಿಯನ್ನ ನಾವು ಚರ್ಚೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಸನ್ಮಾನ್ಯ ಬಂಧುಗಳೇ, ಈ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಇರುವಂತ ಮಾದಿಗರ ಸಂಖ್ಯೆಗಿಂತ ಈ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮಾದಿಗರಿದ್ದಾರೆ. ಆ ಕಾರಣಕ್ಕಾಗಿಯೇ ಇಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಇಲ್ಲಿ ರಾಜಕೀಯ ಮೀಸಲು ಕ್ಷೇತ್ರವನ್ನಾಗಿ ನಮ್ಮ ಜನಾಂಗ ಹೆಚ್ಚಿಗೆ ಇರೋದ್ರಿಂದ ಆ ಜನಾಂಗದವರೇ ಅಧಿಕಾರವನ್ನು ಮಾಡಲಿ, ಆ ಜನಾಂಗದವರು ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಇಲ್ಲಿ ಮೀಸಲಾತಿಯನ್ನು ಮಾಡಿದ್ದು, ಮೀಸಲು ಕ್ಷೇತ್ರವನ್ನಾಗಿ ಮಾಡಿದ್ದು. ಆ ಮೀಸಲು ಕ್ಷೇತ್ರ ಆ ಕಾರಣದಿಂದಲೇ ನಮ್ಮ ಎದುರುಗಡೆ ಇರುವಂತ ಸನ್ಮಾನ್ಯ ತಿಮ್ರಾಯಪ್ಪ ಸಾಹೇಬರು ಇಲ್ಲಿ 2 ಬಾರಿ ಕ್ಷೇತ್ರದ ಶಾಸಕರಾಗಿ ನೀವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೀರಿ. 3ನೇ ಬಾರಿ ನಾವೆಲ್ಲರೂ ಕೂಡ ಜಾಗೃತಿ ಇಲ್ಲದೆ ಅವರು ಸೋತಿದ್ದಾರೆ. ಇದು ಒಂದು. ಎರಡನೇದಾಗಿ ರಾಜಕೀಯ ಅಂದ್ರೆ ಬರೀ ಒಂದಷ್ಟು ಜೈಕಾರ ಹಾಕೊಂಡು ಧಿಕ್ಕಾರ ಹಾಕೊಂಡು ಯಾವುದೋ ಪಕ್ಷದಲ್ಲಿ ಗುರುತಿಸ್ಕೊಂಡು ಆ ಪಕ್ಷದ ಪರವಾಗಿ ಕಳ್ಳನೋ ಸುಳ್ಳನೋ ಆಯ್ಕೆ ಮಾಡ್ಕೊಂಡಿರೋದಲ್ಲ. ರಾಜಕೀಯ ಅಂದ್ರೆ ಅಭಿವೃದ್ಧಿ. ರಾಜಕೀಯ ಅಂದ್ರೆ ಅಭಿವೃದ್ಧಿ. ಪ್ರತಿಯೊಬ್ಬ ಇವತ್ತು ಈಗ ಮಳೆ ಜಾಸ್ತಿ ಹುಯ್ತಾ ಇದ್ರೆ ಒಂದು ಕಟ್ಟೆನಲ್ಲೋ ಅದು ಕೆರೆನಲ್ಲಿ ಇರುವಂತ ನೀರು ಇವತ್ತು ಹುಯ್ತಾ ಇರುವಂತ ಮಳೆಗೆ ಸ್ವಲ್ಪ ಕಡಿಮೆ, ನಾಳೆನೂ ಹುಯ್ತಾ ಇರೋ ನೀರಿಗೆ ಮಳೆಗೆ ಏನಾಗುತ್ತದು ಜಾಸ್ತಿ ಆಗುತ್ತೆ. ನಾಡದ್ದು ಹುಯ್ತಾ ಇದ್ರೆ ಇನ್ನೂ ಜಾಸ್ತಿ ಆಗಿದೆ, ಕೋಡಿ ಆಗುತ್ತೆ. ಹಾಗೆ ಇಲ್ಲಿ ರಾಜಕೀಯ ಅಂದ್ರೆ ಅಭಿವೃದ್ಧಿ. ಸ್ವತಂತ್ರ ಬಂದಾಗಲಿಂದ ಇಲ್ಲಿ ಮೀಸಲು ಕ್ಷೇತ್ರ ನಾವೇ ಈ ಕ್ಷೇತ್ರವನ್ನ ಆಳ್ತಾ ಇರೋದ್ರಿಂದ ಇಲ್ಲಿ ಅಭಿವೃದ್ಧಿ ಎಷ್ಟಾಗಬೇಕಾಗಿತ್ತು? ದಿನೇ 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 ಜಾಸ್ತಿ ಆಗಬೇಕಾಗಿತ್ತು. ಇಲ್ಲಿ ಸರ್ಕಾರದ ಸೌಲಭ್ಯಗಳು ಇಲ್ಲಿರುವಂಥ ಜನಾಂಗಕ್ಕೆ ಸಿಕ್ಕಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಮತ್ತು ವ್ಯವಸಾಯದಲ್ಲಿ ಮತ್ತು ಮನೆಗಳನ್ನು ಕಟ್ಟಿಕೊಳ್ಳುವಂಥ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಜಾಸ್ತಿ ಆಗಬೇಕಾಗಿತ್ತು. ಅದಾಗ್ತಾ ಇದೆಯಾ? ಆಗ್ತಾ ಇಲ್ಲ. ಆಗಬೇಕಾಗಿದೆ. ಇವತ್ತು ನಾನು ಅಧ್ಯಕ್ಷನಾಗಿದ್ದೆ. ನಿಮಗೆ ಯಾಕೆ ಪ್ರಾಕ್ಟಿಕಲ್ ಆಗಿ ವಾಸ್ತವಾಂಶವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ,
ನಾನು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷನಾಗಿ ಮಾಡಿದ್ರು ಇವರೆಲ್ಲ ಈ ವೇದಿಕೆ ಮೇಲೆ ಕುಂತಿರುವಂತ. ನಾನು ಅವಾಗ ಎಲ್ಲ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಆದರೆ ಜಿಲ್ಲೆಯ ಎಲ್ಲ ಕ್ಷೇತ್ರದ ಅಭಿವೃದ್ಧಿಯನ್ನ ನೋಡ್ತಾ ಇದ್ದೆ, ನಿಗಾ ಮಾಡ್ತಾ ಇದ್ದೆ. ಅಲ್ಲಿ ಪಾವಗಡದ ಅಭಿವೃದ್ಧಿಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಗಂಗಾ ಕಲ್ಯಾಣ ಅಂತ ಅನ್ನೋ ಒಂದು ಯೋಜನೆ, ಆ ಯೋಜನೆಯಲ್ಲಿ ಇಲ್ಲಿ ಅವತ್ತಿನ ಶಾಸಕರಿದ್ದಂಥ ಅವರಿಗೆ ಇನ್ನೂ ಪಟ್ಟಿ ಕಳಿಸಿರಲಿಲ್ಲ ನನಗೆ. ತಕ್ಷಣ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮಾಡಿ ಶಾಸಕರಿಂದ ತಕ್ಷಣ ಆ ಪಟ್ಟಿಯನ್ನು ತನ್ನಿ ಅಂತ ಸೂಚನೆ ಕೊಟ್ಟೆ. ಪಟ್ಟಿಯನ್ನು ಕೊಟ್ಟು ಆ ಪಟ್ಟಿ 20 ಜನರ ಪಟ್ಟಿ. ಆ 20 ಜನರ ಪಟ್ಟಿನಲ್ಲಿ ಇಲ್ಲಿ ಸಂಖ್ಯೆಗೆ ಅನುಗುಣವಾಗಿ, ಇಲ್ಲಿ ಮಾದಿಗರ ಸಂಖ್ಯೆ ತಾನೇ ಜಾಸ್ತಿ ಇರೋದ್ರಿಂದ ಮೀಸಲು ಕೊಡಬೇಕಾದಂತ ಕೊಟ್ಟಿರೋದು. ಆ 20 ಜನರ ಪಟ್ಟಿನಲ್ಲಿ ಜಗನ್ಮೋಹನರ ಫಲಾನುಭವಿಗಳು ಎಷ್ಟು ಮಾದಿಗರಿರಬೇಕು, ಜಾಸ್ತಿ ಇರಬೇಕು. ಆದ್ರೆ ಆ ಪಟ್ಟಿನಲ್ಲಿ 20 ಜನರ ಫಲಾನುಭವಿಗಳ ಪಟ್ಟಿನಲ್ಲಿ 2 ಮಾದಿಗರ ಹೆಸರಿತ್ತು. ಮಾಜಿ ಜನಪ್ರಿಯ ಶಾಸಕರು ಪಾವಗಡ ಶ್ರೀ ಕೆ.ಎಂ. ತಿಮ್ಮರಾಯಪ್ಪನವರು ಮಾತನಾಡಿ, ನಾನು 2 ಬಾರಿ ಎಂಎಲ್ಎ ಆಗಿ ಅದೆಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಸಿಂಪಲ್ ಆಗಿ ಹೇಳಬೇಕಾದರೆ ನಮ್ಮ ತಾಲೂಕಿನಲ್ಲಿ ಸುಮಾರು 8 ವರ್ಷದಿಂದ ಶಾಲೆಗಳು ನಿರ್ಮಾಣವಾಗಿದೆ. ಅನೇಕ ರೀತಿಯ ಶಾಲಾ ಕಾಲೇಜುಗಳಿವೆ. ಮನೆಗಳ ವಿಚಾರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದೇನೆ. ನಾನು ಶಾಸಕನಾಗಿದ್ದಾಗ ಈ ತಾಲೂಕಿಗೆ ಅತಿ ಹೆಚ್ಚಿನದಾಗಿ ಮನೆಗಳನ್ನು ತಂದಿದ್ದೇನೆ. ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಎಂದು ತಿಳಿಸಿದರು. ಜಾಗೃತಿ ಅಂದ್ರೆ ಏನನ್ನೋದು ಮಂಗತ್ ಮಾಡಿದ್ದಾರೆ. ಯಾವ ರೀತಿಯಾದಂತ ನಮ್ಮಲ್ಲಿ ಇರಬೇಕು ಆಗಿತ್ತು, ಅದು ಯಾಕಾಗಿಲ್ಲ ಅಂತ ಹೇಳಿ ನಮ್ಮಷ್ಟಕ್ಕೆ ನಾವೇ ಪ್ರತಿಯೊಬ್ಬರು ಕೂಡ ನಾವು ಪ್ರಶ್ನೆಗಳನ್ನು ಹಾಕೊಳ್ಬೇಕಾಗತ್ತೆ. ನಾವು ಕೂಡ ಈ ಒಂದು ಮೀಸಲು ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ದಲಿತರದಷ್ಟೇ ಅಲ್ಲ, ಜನಸಾಮಾನ್ಯರು ಎಲ್ಲರ ಒಂದು ಸಮಸ್ಯೆಗಳಿಗೆ ಪತ್ತೆ ಹಚ್ಚಿ ಅವಕ್ಕೆ ಪರಿಷ್ಕಾರವನ್ನು ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ನಿಮ್ಮ ಮೇಲ್ನೋಟಕ್ಕೆ ಒಂದು 2-3 ಉದಾಹರಣೆ ಕೊಡಬಲ್ಲ. ನಾನು ಎಲ್ಲ ಕೊಡಲಿಕ್ಕೆ ಸಮಯ ಸಾಲ ಬರ್ತಾ ಇದೆ. ಇವತ್ತು ಈ ತಾಲೂಕಲ್ಲಿ 8 ವಸತಿ ಶಾಲೆಗಳು ಇವತ್ತು ನಿರ್ಮಾಣ ಆಗಿದ್ದಾವೆ. ಇವೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಬಂಧುಗಳೆಲ್ಲ 8 ವಸತಿ ಶಾಲೆಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಒಂದು ವಸತಿ ಶಾಲೆ 18 ಕೋಟಿ. ಮತ್ತು ಅನೇಕ ರೀತಿಯ ಶಾಲಾ ಕಾಲೇಜುಗಳಾಗಿದ್ದಾವೆ. ಅನೇಕ ರೀತಿಯ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿಸಿದ್ದೇವೆ. ಅವೆಲ್ಲ ನಮ್ಮವರು ಬರ್ತವೆ. ಆಮೇಲೆ ಮನೆಗಳ ವಿಚಾರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದೀವಿ. ಕೆಲವು ಭಾಗಗಳಲ್ಲಿ 25 ವರ್ಷಕ್ಕೆ ಪಟ್ಟಿ ತೆಗೆದು ನೋಡಿ, ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಕೇವಲ 48 ಇತರೆ ಸಮುದಾಯಗಳಿದ್ದಾವೆ 3 ವರ್ಷಕ್ಕೆ. ನಮ್ಮ ಸಮುದಾಯಕ್ಕೆ 40 3 ವರ್ಷಕ್ಕೆ. ನಾನು ಬೆಳಗ್ಗೆ ಪಟ್ಟಿಯನ್ನು ಎಲ್ಲ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಪಡೆದೆ. 19, 20, 21, 20, 21, 22, 22 48 ಬೇರೆಯವ್ರಿಗಿದ್ದಾರೆ. ಮಾದಿಗರಿಗೆ ನಮ್ಮವರಿಗೆ ಕೇವಲ 40 ಇದ್ದಾರೆ. 3 ವರ್ಷದ ಕೊರೋನಾವನ್ನು ಮನೆಗೆ ನಿಮಗೆ ಗೊತ್ತೇ ಇದೆ. ಈ 4.25 ವರ್ಷದಲ್ಲಿ ಮನೆಗೆ ಎಷ್ಟು ಬಂದು ಅಂತ ನಿಮಗೆ ಗೊತ್ತಿದೆ. ಬಂದ ತಾನೆ 900 ಚಿಲ್ಲರೆ ಬಿಟ್ಟರೆ ಬರಲಿಲ್ಲ. ಈ ತಾಲೂಕಿನ ಪ್ರತಿನಿಧಿ ಈ ತಾಲೂಕಿನ ಜನರನ್ನ ಸಮಸ್ಯೆಗಳನ್ನ ಸರಿಯಾದಂಥ ರೀತಿಯಲ್ಲಿ ಸರ್ಕಾರದ ಗಮನಕ್ಕೆ ಬರಲಿಕ್ಕೆ ವಿಫಲರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್. ನಿಮ್ಮ ಬಂದಿದ್ದೆ ಸಮಾಜ ಸೇವಕ ನೇರಳಕುಂಟೆ ನಾಗೇಂದ್ರ ಕುಮಾರ್ ಮಾತನಾಡಿ, ನಮ್ಮ ಪಾವಗಡ ತಾಲೂಕಿನಲ್ಲಿ ಮಾದಿಗ ಸಮಾಜದ ಬಹುಸಂಖ್ಯಾತರು ಇದ್ದು, ನಾನು 3-4 ವರ್ಷಗಳಿಂದ ಜನರ ಕಷ್ಟ ಸುಖಗಳನ್ನು ಸ್ಪಂದಿಸಿ ಈ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ಅಂಬೇಡ್ಕರ್ ಜಯಂತಿಗಳನ್ನು ಆಚರಣೆ ಮಾಡುತ್ತಾ ಬಂದಿದ್ದೇನೆ. ನಮ್ಮ ಸಮಾಜಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಎಂದು ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮಗನಾಗಿ ಬರುತ್ತೇನೆ. ನಾನು ಸೋತರೂ ಗೆದ್ದರೂ ಸದಾಕಾಲ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ಸೊಗಸಾದ ಕಾರ್ಯಕ್ರಮ. ಮಾದಿಗ ದಂಡೋರ ಪದಾಧಿಕಾರಿಗಳ ಆಯ್ಕೆಯ ಜೊತೆಗೆ
ಒಂದು ಅವೇರ್ನೆಸ್ ಕೊಡುವಂತಹ, ನಮ್ಮ ಮಾದಿಗ ಜನಾಂಗವನ್ನು ಬಡಿದೆಬ್ಬಿರಿಸುವಂತಹ ಒಂದು ಕಾರ್ಯಕ್ರಮ ಮಾಡಿರುವುದಕ್ಕೆ ಮೊದಲಿಗೆ ಈ ಕಾರ್ಯಕ್ರಮದ ಆಯೋಜಕರಿಗೆಲ್ಲರ ಸಮೇತವಾಗಿ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಇಷ್ಟೊತ್ತು ಎಲ್ಲ ನಾಯಕರು ಮಾತಾಡಿದ್ರು. ನಮ್ಮ ಒಂದು ಪಾವಗಡ ತಾಲೂಕಿನ 50,000 ಜನ ಮತದಾರರು ನಮ್ಮ ಸ್ವಾಭಿಮಾನಿ ಬಂಧುಗಳಿದ್ದಾರೆ. ಆದರೆ ನಮ್ಮ ಒಂದು ಸ್ವಾಭಿಮಾನಿ ಬಂಧುಗಳಲ್ಲಿ ಇಲ್ಲಿವರೆಗೂ ಸಮೇತವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅನ್ನೋ ವಿಚಾರವಾಗಿ ಈಗಾಗಲೇ ಹಿರಿಯರೆಲ್ಲ ಮಾತಾಡಿದ್ದಾರೆ. ನಮ್ಮಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಸರಿ ಇಲ್ಲ, ಅಂದರೆ ನಾವು ಅದನ್ನು ಬಳಸ್ಕೊಂತ ಇಲ್ಲ, ವಿದ್ಯಾವಂತರಾಗ್ತಾ ಇಲ್ಲ. ಅದರ ಜೊತೆಗೆ ಇವತ್ತು ನಮ್ಮ ಪಾವಗಡ ತಾಲೂಕಿನಲ್ಲಿ ನಮ್ಮ ಮಾದಿಗ ಸಮುದಾಯದಲ್ಲಿರುವಂಥ ಒಗ್ಗಟ್ಟು ಯಾವುದೇ ತಾಲೂಕಿನಲ್ಲಿ ಇವತ್ತು ನಾವು ನೋಡಿಲ್ಲ. ಅದಕ್ಕೆ ಉದಾಹರಣೆಗಳು ಸಾಕಷ್ಟಿದ್ದಾವೆ. ನಮ್ಮ ಒಂದು ಮಾದಿಗ ಸಮುದಾಯ ಅಂತಕ್ಕಂಥದ್ದು ತನ್ನ ಸಮುದಾಯದ, ತನ್ನ ಮನೆಯ, ತನ್ನ ಕುಟುಂಬವನ್ನು ಬಿಟ್ಟು ನಮ್ಮ ಒಂದು ಸಮುದಾಯದ ಶಕ್ತಿಯನ್ನು ಪ್ರದರ್ಶಿಸಿ ನಮ್ಮ ನಾಯಕರನ್ನ ಕ್ರಿಯೇಟ್ ಮಾಡಿದ್ದೀವಿ. ಯಾವುದೇ ಒಬ್ಬ ನಾಯಕ ಸಮೇತವಾಗಿ ಯಾರೇ ಶಾಸಕರಾಗಿರ್ಬೋದು, ಅದು ಮಾದಿಗರು ಹಾಕಿದಂಥ ಒಂದು ಭಿಕ್ಷೆ. ಅದು ಎಲ್ಲ ನಮ್ಮ ಮಾದಿಗ ಸಮುದಾಯದವರು ಒಗ್ಗಟ್ಟಾಗಿ ಕೆಲಸ ಮಾಡಿರೋದರಿಂದನೇ ಇಷ್ಟೊಂದು ಶಾಸಕರು ನಮ್ಮ ಮಾದಿಗ ಜನಾಂಗದಲ್ಲಿ ಆಗಿದ್ದಾರೆ. ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಯಾರ ಒಬ್ಬ ಮನೆಯ ಸೊತ್ತಲ್ಲ, ಇದು 50,000 ಜನ ಮಾದಿಗರ ಸ್ವಾಭಿಮಾನದ ಸೊತ್ತು ಅಂತಕ್ಕಂಥ ಮಾತನ್ನು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಈಗಾಗಲೇ ಸಮಯ ಆಗಿದೆ, ಹಾಗಾಗಿ ತಮಗೆಲ್ಲ ಗೊತ್ತಿದೆ. ಮುಖಂಡರಾದ ಶ್ರೀ ಶಿವಕುಮಾರ್ ಸಾಕಿಲ್ ರವರು ಮಾತನಾಡಿ, ನಮ್ಮ ಪಾವಗಡದ ಮಾದಿಗ ಜನರು ಬೆಂಗಳೂರು, ತುಮಕೂರು, ಬಳ್ಳಾರಿ ಯಾವುದೇ ಕಡೆ ಸಭೆಗಳು ನಡೆದರೆ ಹಣ ತೆಗೆದುಕೊಂಡಿಲ್ಲ. ನಮ್ಮ ವೈಯಕ್ತಿಕ ಹಣದಲ್ಲಿ ಖರ್ಚು ಮಾಡಿ ಸಭೆಗಳಿಗೆ ಹೋಗಿದ್ದೇವೆ. ನಮ್ಮ ಪಾವಗಡದ ಮಾದಿಗ ಜನಾಂಗದವರು ಆ ಸಭೆಗೆ ಹೋಗಿಲ್ಲ ಅಂದ್ರೆ ಅಲ್ಲಿ ಸಭೆ ನಡೆಯುವುದಿಲ್ಲ. ನಮ್ಮ ತಾಲೂಕಿನಲ್ಲಿ ಮಾದಿಗ ಸಮುದಾಯದಲ್ಲಿ ಒಗ್ಗಟ್ಟು ಇದೆ. ತಿಮ್ಮರಾಯಪ್ಪನವರಿಗೆ ಏನೂ ಇರಲಿಲ್ಲ. ಅವರನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ವೋಟ್ ಹಾಕಿ ಗೆಲ್ಲಿಸಿದ್ದೇವೆ. ಯಾರೂ ಕೂಡ ಹಣ ತೆಗೆದುಕೊಂಡಿಲ್ಲ. ಜನಪ್ರತಿನಿಧಿಗಳಾದ ನೀವು ಪಾವಗಡದಲ್ಲಿ ಒಗ್ಗಟ್ಟಾಗಿಲ್ಲ ಎಂದು ಹೇಳ್ತೀರಲ್ಲ, ನಮ್ಮ ಜನಾಂಗಕ್ಕೆ ಇದು ಅವಮಾನ ಅಲ್ವಾ? ಪಾವಗಡ ತಾಲೂಕಿನಲ್ಲಿ ನಮ್ಮ ಜನಾಂಗದವರು ಚಂದ್ರಪ್ಪನನ್ನು ಗೆಲ್ಲಿಸಿದ್ದೇವೆ, ನಾರಾಯಣ ಸ್ವಾಮಿನ ಗೆಲ್ಲಿಸಿದ್ದೇವೆ. ನಾವೆಲ್ಲ ಒಗ್ಗಟ್ಟಾಗಿ ವೋಟ್ ಹಾಕಿದ್ದಕ್ಕೆ ತಾನು ಇವರು ಎಲ್ಲರೂ ಗೆದ್ದಿರೋದು. ಈ ನಾಯಕರು ಗೆದ್ದ ಮೇಲೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳುತ್ತಾರೆ. ಎಲ್ಲ ಬಡವರನ್ನೇ ಗೆಲ್ಲಿಸಿರುವುದು. ನಾವು ನಮ್ಮ ತಾಲೂಕಿನ ಸಮುದಾಯದವರನ್ನು ಯಾವತ್ತೂ ಒಗ್ಗಟ್ಟಿಲ್ಲ ಅಂತ ಅನ್ನಬಾರದು. ಈ ಮಾತನ್ನು ವಾಪಸ್ ತೆಗೆದುಕೊಳ್ಳಿ. ಪಾವಗಡ ಮಾದಿಗರು ಸ್ವಾಭಿಮಾನಿಗಳು ಎಂದು ಶಿವಕುಮಾರ್ ಸಾಕಿಲ್ ರವರು ಪ್ರತಿನಿಧಿಗಳ ಮೇಲೆ ಗುಡುಗಿದರು. ಯಶಸ್ವಿ ಮಾಡಿದಿರ ತಮ್ಮೆಲ್ಲರಿಗೂ ವಂದನೆಗಳನ್ನು ನಡೆಸುತ್ತಾ, ನಾನು ರಾಜಕೀಯ ಮಾತಾಡೋದಿಲ್ಲ, ನಾವು ರಾಜಕೀಯನೂ ಮಾಡಿಲ್ಲ ಎಂದು. ಆದರೂ ನಾವು ಏನು ಸಮಾಜದಲ್ಲಿ ದುಡ್ಡು ಕೊಟ್ಟಿದ್ರು ನಮ್ಗೆ ಯಾರಾದರೂ ಬೇರೆ ಪಾರ್ಟಿಯಲ್ಲಿ ದುಡ್ಡು ಇಸ್ಕೊಂಡು ನಿಮ್ಗೆ ಓಟ್ ಹಾಕ್ಸಿದ್ದೀವಿ. ನಮ್ಮಲ್ಲಿ ಎಲ್ಲಿ ಒಗ್ಗಟ್ಟಿಲ್ಲ. ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ನೀವು ಕೆಟ್ಟಿದ್ರ. ಇಡೀ ಪಾವಗಡ ತಾಲೂಕು ಜನತೆ ಮಾದಿಗ ಎಂದು ಯಾವ ಅಂಶಕ್ಕೂ ಒಳಗಾಗಿಲ್ಲ. ನಾವು ಅತ್ಯಂತ ಬಲಿಷ್ಠ ಸಂಘಟನೆ ಪಾವಗಡದಲ್ಲೇ ಇರೋದು. ಯಾವುದೇ ತುಮಕೂರು ಅಥವಾ ಬೆಂಗಳೂರಲ್ಲಿ ಒಂದು ಸಮಾರಂಭ ನಡೆದ್ರೆ ನಮ್ಮ ಜನ ಹೋಗಿಲ್ಲ ಅಂದರೆ ಆ ಸಮಾರಂಭ ಪೂರ್ಣನೇ ಆಗಲ್ಲ. ಅಂತ ಒಂದು ವ್ಯವಸ್ಥಿತವಾಗಿ ಒಗ್ಗಟ್ಟು ನಾವು ಪಾವಗಡ ತಾಲೂಕು ನಮ್ಮ ಮಾದಿಗಲ್ಲಿದೆ. ಒಂದರೆಲ್ಲ ಏನು ಮಾಡ್ತಾರೆ ಅಂದರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ನಿಮ್ಮ ಒಗ್ಗಟ್ಟಿಲ್ಲ ಅಂತ. ತಿಮ್ಮರಾಯಪ್ಪ ಏನೂ ಇರಲಿಲ್ಲ, ನಾವು ಓಟ್ ಹಾಕ್ಲಿಲ್ಲ, ದುಡ್ಡು ತಗೊಂಡಿದ್ವಿ. ನಾವು ಯಾರೋ ಕೊಟ್ಟಿದ್ದು ದುಡ್ಡು ನಿಮಗೂ ಹಂಚಿ ನಾವು ಓಟ್ ಹಾಕ್ಸಿದ್ವಿ ನಿಮಗೆ. ಎಲ್ಲಿದೆ ಒಗ್ಗಟ್ಟು ಅಂತ ನೀವು ಕೇಳ್ತಿದ್ರಲ್ಲ, ಆಯ್ಕೆ ಆಗಿರೋರು ನಮ್ಗೆ ನೋವು ಅನ್ಸಲ್ವ? ಇಡೀ ತಾಲೂಕು ನನ್ನ ಜನಕ್ಕೆ ಅವಮಾನ ಅಲ್ವಾ ಅದು? ಮಜಾ ಅರಾಜಿಗೆ ಆಗ್ತದೆ. ನೀವು ಪಾವಗಡ ತಾಲೂಕು ಮಾದಿಗರು ಅವರು ನಡೆದಾಡ್ಕೊಂಡು ಓಟ್ ಹಾಕ್ಸಿಲ್ಲ. ಈ ಜನಾಂಗಕ್ಕೆ, ಈ MLA ಗಳಿಗೆ, MP ಗಳಿಗೆ ಚಂದ್ರಪ್ಪನ ಗೆಲ್ಲಿಸಿಲ್ವ ನಾವು? ಯಾಕೆ ನಾವು ಈಗ ಮೊನ್ನೆ ನಾರಾಯಣಸ್ವಾಮಿಯವ್ರು ಗೆಲ್ಲಿಸಿಲ್ವಾ? ಎಲ್ಲರೂ ಓಟ್ ಹಾಕ್ಸ್ಕೊಂಡ್ರಲ್ಲ, ಏನು ಮಾಡ್ತೀರಾ ನೀವು? ಮಾದಿಗರು ಸರಿ ಇಲ್ಲ, ಒಗ್ಗಟ್ಟಿಲ್ಲ ಅಂತೀರ. ಯಾವ ರಾಜಕಾರಣಿ ನಮಗೆ
ರೂಪಾಯಿ ಓಟ್ ಕೊಟ್ಟು ಕೇಳಿದ್ದಾನೆ ಈ ತಾಲೂಕಲ್ಲಿ. ಎಲ್ಲ ಬಡವ್ರನ್ನೇ ಗೆಲ್ಸಿರೋದು ನಾವೆಲ್ಲ ಬಡವ್ರನ್ನೇ ಗೆಲ್ಸಿರೋದು, ಏನು ಇದ್ದವ್ರನ್ನೇ ಗೆಲ್ಸಿರೋದು. ಒಗ್ಗಟ್ಟಿಲ್ಲ ಅಂತ ಮಾತು ವಾಪಸ್ ತಗೊಳ್ಳಿ ಎಲ್ಲರೂ. ಎಲ್ಲ ರಾಜಕಾರಣಿಗಳು ಬಂದು ಪಾವಗಡದಲ್ಲಿ ಮಾಡಿದ್ರೆ ಒಗ್ಗಟ್ಟಿಲ್ಲ. ಏನಾಗಿದೆ? ಯಾವತ್ತು ನಿಮ್ಗೆ ಓಟ್ ಹಾಕಿಲ್ಲ ನಾವು. ಒಂದು ಕಾಲೋನಿಯಲ್ಲಿ ಯಾರೋ ಹೋಗಿ ಇವ್ರು ನಮ್ಮನ್ನ ಯಾರು ಹೊಡಿತಾ ಇದ್ದಾರೆ, ನಮಗೆ ಅಷ್ಟು ಶಕ್ತಿ ಇರೋದನ್ನ ಶಕ್ತಿ ಇದ್ದಂಗೆ ಹಿಂದೆ ಕೇಳಿತಾ ಇದ್ದಾರೆ ಇವರು. ನಮ್ಮನ್ನೆಲ್ಲ ದ್ರೋಹಿಗಳ ಥರ ಮಾತಾಡ್ತಾರೆ. ನಾವು ಓಟ್ ಮಾಡ್ಕೊಂಡಿದ್ದೀವ ಎಲ್ಲಾದರೂ? ಪಾವಗಡದಲ್ಲಿ ಅಣ್ಣ ಏನು ಕೇಳ್ರಿ, ಪಾವಗಡದಲ್ಲಿ ಯಾವ ಮಾದಿಗ ಓಟಕ್ಕೆ ಮಾರ್ಕೊಂಡಿಲ್ಲ. ಮಾದಿಗರನ್ನ ಅವಮಾನ ಮಾಡಬೇಡಿ. ನೀವು ಓಟ್ ಹಾಕ್ಸ್ಕೊಂಡು ಮಾದಿಗರನ್ನ ಅವಮಾನ ಮಾಡಿದ್ರೆ ನಿಮಗೆ ಒಳ್ಳೇದಾಗಲ್ಲ. ನೀವು 100 ಬಸ್ ಕಳಿಸ್ರಿ, 10 ರೂಪಾಯಿ ಇಲ್ಲಂಗೆ ನಾವು ಮಾಡ್ತೀವಿ. ನೀವು ಕೊಟ್ಟಿದ್ರೆ ಅಂತಂದ್ರೆ ನಮ್ಗೆ ದುಡ್ಡು ತುಮಕೂರು ಬೆಂಗಳೂರು ಹೋಗೋಕ್ಕೆ ಯಾರೂ ಕೊಟ್ಟಿಲ್ಲ. ಯಾರೋ ಬಡವ ತಿಮ್ರಾಯಪ್ಪ ನಿಲ್ಲಿಸಿ ಬಡವ ನಮ್ಮ ನೋಟ್ ಹಾಕಂದ್ರೆ ನಾವೆಲ್ಲ ಹಾಕಿದ್ವಿ. ಬೇರೆ ಪಾರ್ಟಿಲಿ ದುಡ್ಡು ಕೊಟ್ಟಿದ್ರು, ಅದು ಇಸ್ಕೊಂಡು ನಿಮ್ಗೆ ಹಚ್ಚಿ ಹಾಕಿದ್ದೀವಿ ನಾವು. ಇಲ್ಲಿ ಬಂದು ಹೇಳ್ತೀರಾ ಒಗ್ಗಟ್ಟಿಲ್ಲ ಪಾವಗಡದಲ್ಲಿ, ಒಗ್ಗಟ್ಟಿಲ್ಲ ಮನೆ ನಾರಾಯಣ ಸ್ವಾಮಿಗೆ ನಮ್ಮನ್ನ ಪಾತ್ರ ಅಂದ್ರೆ ಎಲ್ಲರೂ ಎಷ್ಟು ದುಡ್ಡು ಇಸ್ಕೊಂಡಿದ್ರೆ 1 ರೂಪಾಯಿ ಯಾರು ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಶ್ರೀ ಗಂಗಾ ಹನುಮಯ್ಯ, ಮಾಜಿ ಶಾಸಕರು ಮಧುಗಿರಿ, ಶ್ರೀ ರಾಮಾಂಜನಪ್ಪ, ಸಮಾಜ ಸೇವಕರು ಪಾವಗಡ, ಶ್ರೀ ಕೋಟ್ ನರಸಪ್ಪ, ಕೆಪಿಸಿಸಿ ಸದಸ್ಯರು ಎಸ್ ಹನುಮಂತ ರಾಯಪ್ಪ, ಹಿರಿಯ ಸಮಾಜ ಮುಖಂಡರು ಹೊಣ್ಣೂರಪ್ಪ, ರಾಮಾಂಜನಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಶಿವಪ್ಪ, ಅಂಚೆ ಇಲಾಖೆ ಬೆಂಗಳೂರು, ರಾಮಾಂಜನಪ್ಪ, ಶ್ರೀ ಎಸ್ ನಾಗರಾಜ್, ಉಪನ್ಯಾಸಕರು ಬೆಂಗಳೂರು, ಶ್ರೀ ಆದಿನಾರಾಯಣಪ್ಪ, ಹೈಕೋರ್ಟ್ ವಕೀಲರು ತಿಪ್ಪಯ್ಯನದುರ್ಗ, ಶ್ರೀ ನಾರಾಯಣಪ್ಪ, ರೇಷ್ಮೆ ಇಲಾಖೆ ಪಾವಗಡ, ಶ್ರೀ ಕೃಷ್ಣಪ್ಪ, ಮುಖಂಡರು ಕೊತ್ತೂರು, ತಾಲೂಕಿನ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು, ಪತ್ರಿಕಾ ಮಾಧ್ಯಮ ಮಿತ್ರರು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ಈ ವಿಚಾರವನ್ನು ಅದರಲ್ಲೂ ಕೂಡ ನಾವು ಈ ವೇದಿಕೆಗೆ ಶ್ರೀ 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 ಮಾರ್ಕಂಡೇಯ ಮುನಿಸ್ವಾಮೀಜಿಯವರ ಒಂದು ವೇದಿಕೆ ಅಂತ ನಾವು ಕರೆದಿದ್ದೀರ. ಅವರಿಗೆ ಈ ಜನಾಂಗದ ಪರವಾಗಿ ಬಹಳ ಶ್ರಮವನ್ನು ವಹಿಸಿ ನ್ಯಾಯಮೂರ್ತಿ ಸದಾಶಿವ ಆಯೋಗಕ್ಕೆ ಕಾಲ್ನಡಿಗೆ ಮಾಡಿ ಈ ಜಾಗೃತಿಯನ್ನು ಉಂಟು ಮಾಡಿ ಇವತ್ತು ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ನಾನು ಮತ್ತು ಈ ವಿಚಾರದಲ್ಲಿ ಈಗಾಗಲೇ ಕ್ರಿಶ್ಚಿಯನ್ನರು ವಿಶಾಲವಾಗಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಭಾಷಣ ಮಾಡುವಂಥ ಕೆಲಸವೂ ಇಲ್ಲ, ಒಂದು ಇಂಚು ಕೂಡ ಬಿಟ್ಟಿಲ್ಲ. ಇವತ್ತು ನಾವು ಒಂದು ಆದರ್ಶವನ್ನು ನಾವು ಹಾಕ್ಕೋಬೇಕಾಗಿದ್ರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ, ಜಗಜೀವನ್ ರಾಮ್ ಅವರ, ಬಸವಣ್ಣನವರ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇವತ್ತು ನಮ್ಮ ಸಮಾಜ ಮೇಲಕ್ಕೆ ಬರಬೇಕು ಅಂದರೆ ಇವೆಲ್ಲರೂ ಕೂಡ ವಿದ್ಯಾವಂತರನ್ನಾಗಿ ಹೆಚ್ಚಿಗೆ ಮಾಡಿ ವಿದ್ಯೆಯನ್ನು ಕಲಿಸಬೇಕು. ಮತ್ತು ಜನಜಾಗೃತಿ, ಈಗಾಗಲೇ ಜನಜಾಗೃತಿ ಯಾರು ಮಾತಾಡಬೇಡಪ್ಪ, ಬರ್ರಿ, ಯಾರು ಹೋಗ್ಬೇಡ್ರಿ. ಇವತ್ತು ಒಂದು ಜಾಗೃತಿ, ಜಾತಿಗೆ ಜಾಗೃತಿ ಆಗಬೇಕು ಮಾದಿಗರು. ಈ ಮಾದಿಗರು ಜಾಗೃತಿ ನೋಡಿ ಇನ್ನೂ ಆಗಲಿಲ್ಲ. 70 ವರ್ಷ ಆಗ್ತಾ ಬಂದರೂ ಕೂಡ ಇನ್ನೂ ಅನೇಕ ಜನ ಗುಡಿಸಲಲ್ಲಿದ್ದಾರೆ. ಬಟ್ಟೆ ಇಲ್ಲ, ಉಣ್ಣಕ್ಕೆ ವಸ್ತು ಇಲ್ಲ, ತಿನ್ನೋಕ್ಕೆ ಅನ್ನ ಇಲ್ಲ. ಅಂಥ ಜನಗಳು ಕೂಡ ನಾವು ಜಾಗೃತಿಯನ್ನು ಮಾಡಬೇಕಾಗಿದೆ. ಸರ್ಕಾರಗಳ ಕಣ್ಣನ್ನು ತೆರೆಸಬೇಕಾಗಿದೆ. ತೆರೆಸಿ, ಯಾಕೆಂದರೆ ನಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ನಾವು ಇಷ್ಟು ವಿದ್ಯಾವಂತರ ಆದಮೇಲೆ ನಾವು ಆ ಜನಗಳ ಒಂದು ಕಷ್ಟವನ್ನು ನೋಡ್ತಾ ಮತ್ತು ಸರ್ಕಾರಗಳ ಕಣ್ಣನ್ನು ಇಡಬೇಕಾಗ್ತದೆ. ಅದೇ ರೀತಿ ನಮಗೆ ಈಗಾಗಲೇ ಎಲ್ಲ ಹೇಳಿದ್ದಾರೆ, ನಮ್ಮ ತಿಮ್ಮರಾಯಪ್ಪನವ್ರ ಬಗ್ಗೆ ಭಾಳ ಹೇಳಿದ್ದಾರೆ. ಮತ್ತು ನಾನು ನಮ್ಮ ಶಂಕರಪ್ಪನವರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಸುತ್ತಾಡಿ ಈ ವೇದಿಕೆಯನ್ನು ಮಾಡಿದರು. ಬಹಳಷ್ಟು ನಾವು ನೊಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಭಾವಿಸಿ ನಮ್ಮ ಒಳ್ಳೆಯ ಒಂದು ಗುಣವಂತರು, ಒಳ್ಳೆಯ ಬುದ್ಧಿವಂತರುಗಳು ಈ ಒಂದು ಸಂಘಟನೆಯನ್ನು ಕಟ್ಟಿ ಒಳ ಮೀಸಲಾತಿಯ ಜೊತೆಯಲ್ಲಿ ಎಲ್ಲ ಸಮುದಾಯದಲ್ಲಿ 116 ಜಾತಿಗಳು ಇಲ್ಲಿ ಅಳವಡಿಸಿದ್ದಾರೆ.
1976ರಲ್ಲಿ ಮದ್ರಾಸ್